ನವೆಂಬರ್ 25 ಮತ್ತು 20ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಪ್ರಥಮ ಬಾರಿಗೆ ಹೊನಲು ಬೆಳಕಿನ ಕರಾವಳಿಯ ಜಾನಪದ ಕ್ರೀಡೆ ಕಂಬಳ ನಡೆಯಲಿದೆ ಎಂದು ಬೆಂಗಳೂರು ಕಂಬಳ ಸಮಿತಿಯ ಸಂಘಟಕ ಹಾಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಅಶೋಕ್ ಕುಮಾರ್ ಹೇಳಿದ್ದಾರೆ. ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ರಜನಿಕಾಂತ್, ಐಶ್ವರ್ಯ ರೈ ಸೇರಿದಂತೆ ಸಿನಿಮಾ ಕ್ಷೇತ್ರದ ನಟ ನಟಿಯರು ಭಾಗವಹಿಸಲಿದ್ದಾರೆ. ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ನಡೆಯುವಂತಹ ಈ ಕಂಬಳ ಕೂಟದಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಸೇರಿದಂತೆ ವಿವಿಧ ಜಿಲ್ಲೆಗಳ ಸುಮಾರು 130 ಜೊತೆ ಕೋಣಗಳು ಅದರ ಮಾಲಕರು ಭಾಗವಹಿಸಲಿದ್ದಾರೆ ಎಂದರು. ಇದರ ಜೊತೆ 125 ಸ್ಟಾಲ್ಗಳಲ್ಲಿ ಕರಾವಳಿಯ ತಿಂಡಿ ತಿನಿಸುಗಳು ಗ್ರಾಹಕರಿಗೆ ದೊರೆಯಲಿದೆ. ಸುಮಾರು 7 ರಿಂದ 8 ಲಕ್ಷ ಜನರು ಇದನ್ನು ವೀಕ್ಷಿಸುವಂತ ನಿರೀಕ್ಷೆ ಇದೆ ಎಂದು ಅಶೋಕ್ ಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಉಡುಪಿ ದಕ್ಷಿಣ ಕನ್ನಡ ಕಂಬಳ ಸಮಿತಿ ಅಧ್ಯಕ್ಷ ದೇವಿಪ್ರಸಾದ್ ಶೆಟ್ಟಿ, ಕಂಬಳ ಸಮಿತಿಯ ಪದಾಧಿಕಾರಿಗಳಾದ ರೋಹಿತ್ ಹೆಗ್ಡೆ, ಬಾರಕೂರು ಶಾಂತಾರಾಮ ಶೆಟ್ಟಿ, ಲೋಕೇಶ್ ಶೆಟ್ಟಿ, ಚಂದ್ರಹಾಸ ಸನಿಲ್, ಮೃಳಂದರ ರೈ, ವಿಜಯಕುಮಾರ್ ಜೈನ್ ಉಪಸ್ಥಿತರಿದ್ದರು. ನವೆಂಬರ್ 25 ಮತ್ತು 26ರಂದು ಬೆಂಗಳೂರಿನಲ್ಲಿ ಬೆಂಗಳೂರು ಕಂಬಳ ನಮ್ಮ ಕಂಬಳ ಹೆಸರಿನಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಈ ಕಂಬಳ ಉತ್ಸವವನ್ನು ಬೆಂಗಳೂರಿನಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. 23 ತಾರೀಕಿಗೆ ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ ಎಲ್ಲ ಕೋಣಗಳ ಯಜಮಾನರು ಮತ್ತೆ ಕೋಣಗಳು ಮಂಗಳೂರಿನಿಂದ ಸುಮಾರು 9 ಗಂಟೆ 8:30 9 ಗಂಟೆಗೆ ಇಲ್ಲಿಂದ ಹೊರಡಲಿಕ್ಕೆ ನಾವು ಎಲ್ಲ ತಯಾರಿಗಳನ್ನು ಈವಾಗಲೇ ಈ ಕಮಿಟಿಯಲ್ಲಿ ಈ ಒಂದು ಕೋಣಗಳ ಯಜಮಾನರುಗಳ ಸಭೆಯಲ್ಲಿ ನಿರ್ಧಾರವನ್ನು ತಗೊಂಡಿದೆ. ಸುಮಾರು 100 ರಿಂದ 130 ಜೊತೆ ಆಯ್ದ ಕೋಣಗಳು ಈ ಕಂಬಳದಲ್ಲಿ ಭಾಗವಹಿಸಲಿಕ್ಕೆ ಕೋಣಗಳ ಯಜಮಾನರುಗಳು ಅವರ ಸಮ್ಮತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ನಮ್ಮ ಕಂಬಳ ಸಮಿತಿಯ ಅಧ್ಯಕ್ಷರು ಮತ್ತೆ ಕಂಬಳ ಸಮಿತಿಯ ಪದಾಧಿಕಾರಿಗಳು ಮತ್ತೆ ಎಲ್ಲರ ಅಭಿಪ್ರಾಯದ ಪ್ರಕಾರ ಯಾವತ್ತು ಗುರುವಾರ 23 ತಾರೀಕಿಗೆ ಕೋಣಗಳು ಇಲ್ಲಿಂದ ಹೊರಡ್ತವೆ, ಅದೊಂದು ಮೆರವಣಿಗೆ ರೂಪದಿಂದ ಇಲ್ಲಿಂದ ಅವರನ್ನು ಬೀಳ್ಕೊಡುಗೆ ಮಾಡುವಂತಹ ಕೆಲಸವನ್ನು ದಕ್ಷಿಣ ಕನ್ನಡ ಮತ್ತೆ ಉಡುಪಿಯ ಜಿಲ್ಲಾ ಎಲ್ಲ ಬಂಧುಗಳು ಮಾಡ್ತಾರೆ. ಆನಂತರ ಅವರನ್ನು ನಾವು ಹಾಸನದಲ್ಲಿ ಅವರಿಗೆ ಒಂದು ತಂಗುವ ವ್ಯವಸ್ಥೆಯನ್ನು ಮಾಡಿ ಸುಮಾರು ಒಂದು 2 ಗಂಟೆಯ ಅವಕಾಶ ಅವರಿಗೆ ಅಲ್ಲಿ ಕೊಟ್ಟು ಕೋಣಗಳಿಗೆ ಕೂಡ ಆಹಾರವನ್ನು ಕೊಡುವಂತಹ ಕೆಲಸ, ಅವರಿಗೆ ಸ್ವಲ್ಪ ರೆಸ್ಟ್ ಕೊಡುವಂತಹ ಕೆಲಸಗಳನ್ನೆಲ್ಲ ಮಾಡಿ ಇಲ್ಲಿಂದ ಹೊರಡುವಾಗಲೇ ಅವರಿಗೆ ಅದರ ಜೊತೆ ಆಂಬ್ಯುಲೆನ್ಸ್ ಏನು ಪಶು ವೈದ್ಯಕೀಯ ಅಧಿಕಾರಿಗಳು, ವೈದ್ಯರು ಮತ್ತೆ ಪಶು ಆಂಬ್ಯುಲೆನ್ಸ್ ಅನ್ನು ಕೂಡ ಈಗ ಅದರ ಜೊತೆಯಲ್ಲಿ ಕಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತೇವೆ. ಆನಂತರ ಹಾಸನದಲ್ಲಿ ಅಲ್ಲಿ ತುಳು ಸಂಘಟನೆಯವರು ಮತ್ತೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಎಲ್ಲ ಜನರು ಈವಾಗಲೇ ನಮ್ಮಲ್ಲಿ ಅವರ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅವರೆಲ್ಲ ಸೇರಿ ಅಲ್ಲಿ ಅವರನ್ನು ಸ್ವಾಗತ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆಯುವಂತಹ ಕಂಬಳಕ್ಕೆ ಸುಮಾರು ಎಲ್ಲ ಆರ್ಟಿಸ್ಟ್ಗಳು, ನೀವು ಸೌತ್ ಇಂಡಿಯಾ, ಬಾಲಿವುಡ್, ಹಾಲಿವುಡ್ ಎಲ್ಲ ಆರ್ಟಿಸ್ಟ್ಗಳು ಕೂಡ ಈವಾಗಲೇ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಮ್ಮ ಗಣ್ಯಾಧಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲಾ ಪಕ್ಷಾತೀತವಾಗಿ ನಡೆಯುವಂಥದ್ದು ಎಲ್ಲಾ ಪಕ್ಷದ ಪ್ರಮುಖರು, ವಿಐಪಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಇದರಲ್ಲಿ ಸುಮಾರು ನಾವು ಕನಿಷ್ಠ 7 ರಿಂದ 8 ಲಕ್ಷ ಜನ ಈ 2 ದಿವಸದಲ್ಲಿ ಬಂದು ವೀಕ್ಷಣೆ ಮಾಡಿ ಹೋಗುವಂತಹ ಕೆಲಸಗಳು ಆಗ್ಬೋದು ಅಂತ ನಾವು ಅಂದಾಜಿಸ್ತೇವೆ. ಈಗಲೇ ಪೊಲೀಸ್ ಇಲಾಖೆಯಲ್ಲಿ ಕೂಡ ನಾವು ಚರ್ಚೆಯನ್ನು ಮಾಡಿದ್ದೀವಿ. ಅವರು ಕೂಡ 5 ರಿಂದ 6 ಲಕ್ಷ ಜನ ಬರ್ಬೋದು. ಯಾವ ರೀತಿ ಎಂಟ್ರಿ ಕೊಡಬೇಕು, ಯಾವ ರೀತಿ ಎಕ್ಸೈಟ್ ಕೊಡುವಂತಹ ಕೆಲಸಗಳನ್ನು ಮಾಡಬೇಕು, ಒಂದು ಕಡೆ ಒಳಗೆ ಬರಲಿಕ್ಕೆ, ಒಂದು ಕಡೆ ಹೊರಗೆ ಹೋಗ್ಲಿಕ್ಕೆ, ಇನ್ನೊಂದು ಬಳ್ಳಾರಿ ರಸ್ತೆಯಿಂದ ಸುಮಾರು ಹೆಚ್ಚಿನ ವಿವಿಐಪಿಗಳಿಗೆ ಎಂಟ್ರಿಗೆ ಸಪರೇಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ.